ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಬಹುಮುಖ ಪ್ರತಿಭೆ ಪೂಜಾ ಎಂ ಪೂಜಾರಿ ಅವರು. ಫಸ್ಟ್ ಆಫ್ ಆಲ್ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಬೇಕಂತೇಳಿ ನನಗೆ ಸಿಕ್ಕಿದ ಅವಕಾಶವೇ ಡ್ರಾಮಾ ಫೀಲ್ಡ್. ಸೊ ಡ್ರಾಮಾ ಫೀಲ್ಡಿಂದ ನಾನು ಒಂದೊಂದು ಸ್ಟೆಪ್ ಕ್ಯಾರಿ ಫಾರ್ವರ್ಡ್ ಆಗಲಿಕ್ಕೆ ನನಗೆ ಚಾನ್ಸ್ ಸಿಕ್ಕಿತ್ತು. ಅಲ್ಲಿ ಶ್ವೇತಾ ಸುವರ್ಣ ಅಂತೇಳಿ ಒಬ್ಬರು ಪರಿಚಯ ಆಯಿತು. ಅಂದರೆ ಅವರು ಅಲ್ಲಿ ರಿಜಿಸ್ಟ್ರೇಷನ್ ಅಕೌಂಟಲ್ಲಿ ಇದ್ದರು. ಸೊ ಅವರೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವ್ರು ನನಗೆ ಬಂದು ವಿಶ್ ಮಾಡಿದರು, ನಿಮ್ದು ಹೈಟ್ ತುಂಬ ಒಳ್ಳೆದಿದೆ, ನೀವು ಖಂಡಿತ ಸೆಲೆಕ್ಟ್ ಆಗ್ತೀರಾ, ಸೊ ಸೆಲೆಕ್ಟ್ ಆದರೆ ಇದನ್ನು ಬಿಡಬೇಡಿ, ಕಂಟಿನ್ಯೂ ಮಾಡಿ. ಸೊ ಅಂತ ನನಗೆ ತುಂಬ ಅವರು ಹಿಂದ್ಗಡೆ ಒಂದು ಪುಷ್ ಕೊಟ್ಟರು. ಸೊ ಆ ಪುಷ್ ಏನಾಯ್ತು ಅಂತ ಹೇಳಿದ್ರೆ, ಲೈಕ್ ನಂಗೊಂದು ಕ್ವಶನ್ ಮಾರ್ಕ್ ಅಭಿನಯ ಕಲಾವಿದರು ಅಂತ ಟೀಮಿಗೆ ನಾನು ಜಾಯ್ನ್ ಆದೆ. ಮತ್ತೆ ಪುನಃ ಅದರಲ್ಲಿ ಎನ್ನಿನಿ ಬೇತೆ ಐನಿ ಬೇತೆ 3D ಬರಂದೆ ಕುಲ್ಲಯೆ ಈ ರೀತಿ ಡ್ರಾಮಾಗಳನ್ನು ಕಂಟಿನ್ಯೂ ಮಾಡ್ತಿದ್ದೆ. ಆ ನಂತರ ನನಗೆ ಸಿಕ್ಕಿದ ಅಪರ್ಚುನಿಟಿ ಇದೆ ಮಾಡಲಿಂಗ್ ಕೆರಿಯರ್, ಅದಕ್ಕೊಂದು ಟ್ರೈ ಕೊಡುವ ಅಂತೇಳಿ ಇಲ್ಲೊಂದು ಸ್ಟಾಪ್ ಕೊಟ್ಟು ಅಲ್ಲಿ ಕಂಟಿನ್ಯೂ ಮಾಡಿದೆ. ಬಟ್ ಇದು ನಾನು ಎನಿಸದೆ ಹೋದಂತಹ ಒಂದು ಫೀಲ್ಡ್ ಅಂತ ಹೇಳಿದ್ರೆ ಇದು ಡ್ರಾಮಾ. ನಮ್ಮೂರ ಜಾಣೆ ಶನಿವಾರ ರಾತ್ರಿ 7:30ಕ್ಕೆ, ಮರುಪ್ರಸಾರ ಸೋಮವಾರ ರಾತ್ರಿ 7:30ಕ್ಕೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ.